ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸರ್ಕಾರಿ ಕಾಲೇಜಿನ ನೂತನ ಕಟ್ಟಡ ಇಂದು ಲೋಕಾರ್ಪಣೆಗೊಂಡಿತು. ಗಡಿನಾಡು ಕಾಸರಗೋಡಿನ ವಿದ್ಯಾಭ್ಯಾಸ ಸೌಕರ್ಯಗಳ ಉನ್ನತಿಗಾಗಿ 1980 ಸೆಪ್ಟೆಂಬರ್ 22ರಂದು ಅಂದಿನ ಮುಖ್ಯಮಂತ್ರಿಯಾಗಿದ್ದ ಇಕೆ ನಾಯನಾರ್ ಅವರು ವಿದ್ಯಾಲಯದ ಉದ್ಘಾಟನೆಯನ್ನ ಮಾಡಿದ್ರು. ಪ್ರಸ್ತುತ ಇಲ್ಲಿ ಬಿಕಾಂ, ಬಿಎಸ್ಸಿ ಸ್ಟ್ಯಾಟಿಸ್ಟಿಕ್, ಎಂಎ ಕನ್ನಡ, ಟ್ರಾವೆಲ್ ಅಂಡ್ ಟೂರಿಸಂ ಎಂಬ ವಿಷಯಗಳಲ್ಲಿ ಪದವಿ, ಬಿಕಾಂಗಳಲ್ಲಿ ಸ್ನಾತಕೋತ್ತರ ಪದವಿ ವಿದ್ಯಾಭ್ಯಾಸವೂ ಇದೆ. ಪೂರ್ಣಕಾಲಿಕ 19 ಉಪನ್ಯಾಸಕರು, 9 ಮಂದಿ ಅತಿಥಿ ಉಪನ್ಯಾಸಕರು ಹಾಗೂ ಸಂಶೋಧನಾ ಸಹಾಯಕರು, ಜೀವನಿ ಕೌನ್ಸಿಲಿಂಗ್ ಎಂಬ ಸೇವೆಗಳು ಲಭ್ಯವಿದೆ. ನೂತನ ಕಟ್ಟಡದ ಉದ್ಘಾಟನೆಯನ್ನ ಕೇರಳದ ಉನ್ನತ ಶಿಕ್ಷಣ ಸಚಿವರಾದ ಕೆಟಿ ಜಲೀಲ್ ಅವರು ನೆರವೇರಿಸಿದ್ರು. ಸಮಾರಂಭದಲ್ಲಿ ಶಾಸಕ ಎಂಸಿ ಕಮರುದ್ದೀನ್ ರವರು ಅಧ್ಯಕ್ಷತೆಯನ್ನ ವಹಿಸಿದ್ರು. ഏതാണ്ട് 8 കോടി രൂപ ചെലവിട്ടുകൊണ്ട് ഈ കോളേജിന് പുതിയതായി നിർമ്മിച്ചിരിക്കുന്ന കെട്ടിടത്തിന്റെ ഔപചാരിക മരണപ്പെട്ടുപോയ അബ്ദുച്ചയുടെ എംഎൽഎഷിപ്പ് ഉണ്ടായിരുന്ന കാലത്താണ് ഇതിനാവശ്യമായിട്ടുള്ള പണം അനുവദിക്കുന്നതും പ്രവൃത്തി തുടങ്ങുന്നതുമൊക്കെ. ഞാൻ ഈ സന്ദർഭത്തിൽ ഒരുപാട് ഞങ്ങൾക്ക് സ്നേഹം വാരിക്കോരി നൽകി. ಎಕೆಎಂ ಅಶ್ರಫ್, ಅಬ್ದುಲ್ ಅಜೀಜ್ ಹಾಜಿ, ಹರ್ಷರ್ ಬರ್ಕಾಡಿ, ಕೆಆರ್ ಜಯಾನಂದ್, ಬೇಬಿಲತಾ, ಅಬ್ದುಲ್ ರಸಾಕ್ ಚಿಪ್ಪಾರ್, ಹಮೀದ್ ಕೋಸ್ಮೋ ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು.